ವಿಟ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಕೊರೋನಾ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಿಟ್ಲ ಪೊಲೀಸ್ ಠಾಣೆಯನ್ನ ಇದೀಗ 48 ಗಂಟೆಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ವಿಟ್ಲ ಪೊಲೀಸ್ ಠಾಣೆಗೆ ಹೋಗುವಂತಹ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಆದರೆ ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಜನರ ಸಂಚಾರಕ್ಕೆ ವಿಟ್ಲದಲ್ಲಿ ನಿರ್ಬಂಧ ಇಲ್ಲ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇದೆ. 48 ಗಂಟೆಗಳ ಕಾಲ ವಿಟ್ಲ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ವಿಟ್ಲ ಠಾಣೆಗೆ ಹೋಗುವಂತಹ ರಸ್ತೆಯನ್ನ ಈಗ ಬಂದ್ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ವಿಟ್ಲಪೇಟೆಯಲ್ಲಿ ಜನಸಂಚಾರ ಎಂದಿನಂತೆ ಇದೆ. ವಿಟ್ಲದ ಠಾಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳನ್ನ ವಿವಿಧ ಕಡೆಗಳಲ್ಲಿ ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಇನ್ನು ವಿಟ್ಲ ಪೊಲೀಸ್ ಠಾಣೆಗೆ ಪ್ರಭಾರಿ ಜವಾಬ್ದಾರಿಯಾಗಿ ಬಂಟ್ವಾಳ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಂಟ್ವಾಳ ಠಾಣೆಯ ಎಸ್ಐ ರಾಜೇಶ್ ಅವರಿಗೆ ವಿಟ್ಲ ಠಾಣಾ ವ್ಯಾಪ್ತಿಯ ಅಧಿಕಾರವನ್ನ ಈಗ ತಾತ್ಕಾಲಿಕವಾಗಿ ಕೊಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಠಾಣೆಯನ್ನ ಸೀಲ್ ಡೌನ್ ಮಾಡುವುದು ಅನ್ನುವಂಥ ವಿಚಾರಗಳನ್ನ ಗಮನಿಸಿದ್ರೆ ಟೋಟಲ್ ಆಗಿ ಪೊಲೀಸ್ ಠಾಣೆ ಬಂದಾಗಿರೋದಿಲ್ಲ. ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಅನೇಕ ದೂರುಗಳು ಬರುತ್ತೆ, ಅನೇಕ ವಿಚಾರಗಳಿರುತ್ತೆ, ಪೊಲೀಸರು ಗಮನವನ್ನು ಹರಿಸಬೇಕಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಸ್ಟೇಷನ್ ಸೀಲ್ ಡೌನ್ ಅಂತ ಹೇಳಿದ್ರೆ ಅಲ್ಲಿ ಠಾಣೆಯ ಸೇವೆಯೇ ಲಭ್ಯ ಇರೋದಿಲ್ಲ ಅನ್ನುವಂಥ ವಿಚಾರಗಳೆಲ್ಲ ಅಲ್ಲಿಗೆ ಬೇರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಠಾಣೆಯ ಕರ್ತವ್ಯ ಎಂದಿನ ಹಾಗೆ ನಿರ್ವಹಣೆ ಆಗುವಂತೆ ನೋಡಿಕೊಳ್ಳಲಾಗ್ತಾ ಇದೆ. ಅದಕ್ಕೋಸ್ಕರ ಈಗ ಬಂಟ್ವಾಳ ಠಾಣೆಯ ಎಸ್ಐ ಅವರನ್ನ ವಿಟ್ಲ ಠಾಣೆಗೆ ನಿಯೋಜನೆ ಮಾಡಲಾಗಿದೆ ತಾತ್ಕಾಲಿಕವಾಗಿ. ಸೊ ವಿಟ್ಲ ಠಾಣೆಯ ಮುಖ್ಯ ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಬಂದ್ ಮಾಡಲಾಗಿದೆ. ಯಾರು ಕೂಡ ಈಗಿನ ಅಂದರೆ ಈಗಾಗಲೇ ಸೀಲ್ ಡೌನ್ ಆಗಿರುವಂತಹ ಕಟ್ಟಡ ಏನಿದೆ ಪೊಲೀಸ್ ಠಾಣೆಯ ಕಟ್ಟಡ ಅಲ್ಲಿಗೆ ತೆರಳದ ಹಾಗೆ ಅವುಗಳನ್ನು ಬಂದ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ವಿಟ್ಲ ಪೇಟೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸೀಲ್ ಡೌನ್ ಆಗಿಲ್ಲ. ಎಲ್ಲರೂ ಗಮನಿಸಬೇಕಾಗಿರುವಂತಹ ವಿಚಾರ. ಈ ಬಗ್ಗೆ ಸಾಕಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಸೊ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ ಅನ್ನುವಂತಹ ವಿಚಾರಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ವಿಟ್ಲದಲ್ಲಿ ಸೀಲ್ ಡೌನ್ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಠಾಣೆಯನ್ನ ಸೀಲ್ ಮಾಡುವ ಮೂಲಕ ಆರೋಗ್ಯ ಇಲಾಖೆ ಈಗ ಸಂಪೂರ್ಣ ನಿಗಾವನ್ನ ಇರಿಸಿದೆ. ಇನ್ನು ಠಾಣೆಯ ಸಿಬ್ಬಂದಿಗಳನ್ನ ವಿಟ್ಲ ವ್ಯಾಪ್ತಿಯ ಅಲ್ಲಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. 13 ಸಿಬ್ಬಂದಿ ಸೇರಿದಂತೆ ಒಟ್ಟು 20 ಜನರನ್ನ ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭಿಸ್ತಾ ಇದೆ. ನಮಗೆ ನೋಡ್ತಾ ಇದ್ದೇವೆ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಠಾಣೆಯ 13 ಜನ ಸಿಬ್ಬಂದಿ ಸೇರಿ ಒಟ್ಟು 20 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಸೋಂಕಿತನ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರುವಂತಹ ವಿಟ್ಲ ಎಸ್ಐ ಸಹಿತ 13 ಮಂದಿ ಮತ್ತು ನೇರ ಸಂಪರ್ಕಕ್ಕೆ ಬಂದಿರುವಂತಹ 7 ಮಂದಿ ಹೊರಗಿನವರನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ. ವಿಟ್ಲ CPCRIನ ಅತಿಥಿಗೃಹ ಕಟ್ಟಡ, ಪೊಲೀಸ್ ವಸತಿ ಸಮುಚ್ಚಯ, ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇಲ್ಲಿ ಅವರನ್ನ ಕ್ವಾರಂಟೈನ್ ಮಾಡುವಂತಹ ಪ್ರಕ್ರಿಯೆಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿ ನಿನ್ನೆ ಸೋಂಕಿಗೆ ತುತ್ತಾಗಿದ್ರು. ಮುಂಬೈನಿಂದ ಬಂದಂತಹ ವ್ಯಕ್ತಿಯೊಬ್ಬರ ಮುಂಬೈನ ಮಹಾರಾಷ್ಟ್ರದ ರಾಯಗಢದಿಂದ ಬಂದಂತಹ ವ್ಯಕ್ತಿಯ ಸಂಪರ್ಕದಿಂದಾಗಿ ವಿಟ್ಲ ಠಾಣೆಯ ಕಾನ್ಸ್ಟೇಬಲ್ ಒಬ್ಬರು ಸೋಂಕಿಗೆ ತುತ್ತಾಗಿದ್ರು. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಿಟ್ಲದಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯ ರಿಸ್ಕ್ಗಳು ಇಲ್ಲದ ಹಾಗೆ, ಯಾವುದೇ ರೀತಿಯ ಅಪಾಯಗಳು ಮುಂದಕ್ಕೆ ಎದುರಾಗದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಇಲ್ಲಿ ಆರೋಗ್ಯ ಇಲಾಖೆ ತೆಗೆದುಕೊಂಡಿದೆ. ಠಾಣೆಯ 13 ಜನ ಸಿಬ್ಬಂದಿಗಳು ಸೇರಿ ಅಂದರೆ ಇನ್ಕ್ಲೂಡಿಂಗ್ ವಿಟ್ಲ ಎಸ್ಐ 13 ಮಂದಿ ಪೊಲೀಸ್ ಸಿಬ್ಬಂದಿಗಳು, ಇನ್ನು 7 ಮಂದಿ ಒಂದು ಕಾನ್ಸ್ಟೇಬಲ್ ಅವರ ನೇರ ಸಂಪರ್ಕಕ್ಕೆ ಬಂದಿರುವಂತಹ ಹೊರಗಿನವರು. ಸೊ ಒಟ್ಟು 20 ಜನರನ್ನ ಇಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಎನ್ನುವಂತಹ ವಿಚಾರಗಳು ಇದೀಗ ತಿಳಿದು ಬರ್ತಾ ಇದೆ. ಈ ನಡುವೆ ವಿಟ್ಲದಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ಮಾಹಿತಿ ಬರ್ತಾ ಇದೆ. ವಿಟ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವಿಟ್ಲದ ವರ್ತಕರು ನಾಗರಿಕರು ಒಂದು ಸಭೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. ಸೊ ವಿಟ್ಲಪೇಟೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ, ಗಮನಿಸಬೇಕು. ಈ ಒಂದು ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಟ್ಲದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವರ್ತಕರು ಮತ್ತು ನಾಗರಿಕರು ಒಂದು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ವಿಟ್ಲ ಪೇಟೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತ ನಿರ್ಧಾರಗಳನ್ನು ಮಾಡಿದ್ದಾರೆ. ಸೊ ಅದರ ಪ್ರಕಾರ ವಿಟ್ಲ ಪೇಟೆ ಮಂಗಳವಾರ ಮಧ್ಯಾಹ್ನದ ಬಳಿಕ ಅಂದರೆ ನಾಳೆ ಮಧ್ಯಾಹ್ನದ ಬಳಿಕದಿಂದ ಸಂಪೂರ್ಣವಾಗಿ ಲಾಕ್ಡೌನ್ ಆಗುತ್ತೆ
ಎನ್ನುವಂತಹ ವಿಚಾರ ತಿಳಿದು ಬರ್ತಾ ಇರುವಂಥದ್ದು. ಗಮನಿಸಬೇಕಾಗಿರುವಂತಹ ವಿಚಾರ, ನಾಳೆ ಮಧ್ಯಾಹ್ನದ ಬಳಿಕದಿಂದ ಮೇ 31ರವರೆಗೂ ಕೂಡ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2ರವರೆಗೆ ಮಾತ್ರ ಅಂಗಡಿಗಳು ತೆರೆದಿರುತ್ತವೆ. ಅಂದರೆ ಮಧ್ಯಾಹ್ನದವರೆಗೆ ಮಾತ್ರ ಇಲ್ಲಿ ಸೇವೆಗಳು ಲಭಿಸುತ್ತೆ ಎನ್ನುವಂತಹ ವಿಚಾರವನ್ನ ನೋಡಬಹುದು. ಸೋಂಕು ಪತ್ತೆಯಾಗಿರುವಂತಹ ವಿಟ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಲವು ಜನರ ಸಂಪರ್ಕಕ್ಕೆ ಬಂದಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಗಾಗಿ ಈಗ ಸಭೆಯನ್ನ ಕರೆಯಲಾಗಿರುವಂಥದ್ದು. ವರ್ತಕರು ಮತ್ತು ನಾಗರಿಕ ಪ್ರಮುಖರು ಸೇರಿಕೊಂಡು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ವಿಟ್ಲಪೇಟೆಯ ಚಿತ್ರಣ ಹೇಗಿರಬೇಕು, ಯಾವ ರೀತಿ ನಾವು ವ್ಯಾಪಾರ ವಹಿವಾಟನ್ನ ಮಾಡಬೇಕು ಇತ್ಯಾದಿಯಾಗಿ ಸಮಗ್ರವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ಒಮ್ಮತದ ತೀರ್ಮಾನದ ಪ್ರಕಾರ ನಾಳೆ ಮಧ್ಯಾಹ್ನದಿಂದ ಮೇ 31ರವರೆಗೂ ಕೂಡ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಅಂಗಡಿಗಳು ಓಪನ್ ಇರುತ್ತೆ. ಆ ಬಳಿಕ ಲಾಕ್ಡೌನ್ ಅನ್ನು ನಾವು ಮುಂದುವರಿಸ್ತೇವೆ ಎನ್ನುವಂತಹ ಮಾಹಿತಿಯನ್ನು ಈಗ ಅಲ್ಲಿ ವರ್ತಕರು ಮತ್ತು ನಾಗರಿಕರು ಒಂದು ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಸೊ ವಿಟ್ಲ ಠಾಣೆಯ ಸಿಬ್ಬಂದಿಗೆ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ವಿಟ್ಲದಲ್ಲಿ ಬದಲಾವಣೆಗಳಾಗ್ತಾ ಇದೆ ನಾಳೆಯಿಂದ. ಗಮನಿಸಬೇಕಾಗಿರುವಂತಹ ವಿಚಾರ, ನಾವು ಗಮನಿಸಿದ ಹಾಗೆ ವಿಟ್ಲದಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ. ಈ ಒಂದು ವಿಟ್ಲ ಠಾಣೆಯ ಸಿಬ್ಬಂದಿಗೆ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ. ಸೊ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ವಿಟ್ಲದ ಪ್ರತಿನಿಧಿ ಮೊಹಮ್ಮದ್ ಅಲಿ. ಹಲೋ ಮೊಹಮ್ಮದ್ ಅಲಿ. ಎಸ್, ಅಂದ್ರೆ ನಿನ್ನೆ ಬಂದಿರುವಂತಹ ಒಂದು ಪ್ರಕರಣ, ಪೊಲೀಸ್ ಠಾಣೆಯ ಸಿಬ್ಬಂದಿ ಸೋಂಕಿಗೆ ತುತ್ತಾಗಿರುವಂತದ್ದು ಎಲ್ಲರಲ್ಲೂ ಕೂಡ ಆಘಾತವನ್ನ ಉಂಟು ಮಾಡಿತ್ತು. ಸೊ ಅದರ ಬಳಿಕ ಈಗ ಠಾಣೆಯನ್ನ 48 ಗಂಟೆಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ. ಬಂಟ್ವಾಳ ಠಾಣೆಯ ಸಿಬ್ಬಂದಿಗಳಿಗೆ ಇಲ್ಲಿನ ಒಂದು ಅಧಿಕಾರವನ್ನ ಕೂಡ ವಹಿಸಿಕೊಡಲಾಗಿದೆ ಅನ್ನುವಂತಹ ಬದಲಾವಣೆಗಳಾಗಿದೆ. ಎಸ್, ಏನೆಲ್ಲ ಬದಲಾವಣೆಗಳು ಈಗ ಒಟ್ಟಾರೆಯಾಗಿ ಆಗಿದೆ ಅಂತ? ನಿನ್ನೆ ಅಂದ್ರೆ ಈ ವಿಟ್ಲ ಪೊಲೀಸ್ ಠಾಣೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೆ ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾದ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಠಾಣೆಗೆ ಒಂದು 48 ಗಂಟೆಗಳ ಕಾಲ ಒಂದು ಠಾಣೆಗೆ ಒಂದು ಸೀಲ್ ಡೌನ್ ಅನ್ನು ಮಾಡಲಾಯಿತು. ತದಾ ಬಳಿಕ ಇಲ್ಲಿ ಬಂಟ್ವಾಳ ಸಂಚಾರ ಪೊಲೀಸ್ ಠಾಣೆಯ ಎಸ್ಐ ಆಗಿರುವಂತಹ ರಾಜೇಶ್ ಅವರಿಗೆ ಇಲ್ಲಿಯ ಒಂದು ಚಾರ್ಜ್ ಅನ್ನು ನೀಡಲಾಯಿತು. ಮತ್ತೆ ಇಲ್ಲಿರುವಂತಹ ಎಸ್ಐ ಸಹಿತ ಸಿಬ್ಬಂದಿಗಳು ಸಹಿತ ಎಲ್ಲರಿಗೆ 13 ಮಂದಿ ಹಾಗೂ 7 ಮಂದಿ ಇತರ ಸಾರ್ವಜನಿಕವಾಗಿ ಸಂಪರ್ಕ ಮಾಡಿದ 20 ಮಂದಿಗೆ ವಿವಿಧ ಭಾಗಗಳಲ್ಲಿ ಕ್ವಾರಂಟೈನ್ ನೀಡಲಾಯಿತು. ಆದ್ರಿಂದ ವಿಟ್ಲ ಠಾಣೆಯಿಂದ ಈಗ ಸಪರೇಟ್ ಆಗಿ ಅಲ್ಲಿ ಒಂದು ಸಾಮಿಯಾನ ಒಂದು ಸೆಟ್ ನಿರ್ಮಿಸಿ ಈಗ ಬಂಟ್ವಾಳ ಪೊಲೀಸರು ಕೂಡ ಅಲ್ಲಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಹೆಚ್ಚಿನ ಒಂದು ಇದಕ್ಕೆ ಬಂಟ್ವಾಳ ಉಪ ನಿರೀಕ್ಷಕರ ಕಚೇರಿ ಕೂಡ ಸಂಪರ್ಕದಲ್ಲಿ ಕೂಡ ಇದೆ. ಸಂಬಂಧಪಟ್ಟ ಈಗ ಪೇಟೆಯಲ್ಲಿ ಯಾವುದೇ ಸೀಲ್ ಡೌನ್ ಇಲ್ಲ, ಎಂದಿನ ಸಂಚಾರ ಕೂಡ ಎಂದಿನಂತೆ ಸಂಚಾರ ಕೂಡ ನಡೀತಾ ಇದೆ. ಈಗ ಒಂದು 2 ಗಂಟೆ 12 ಒಂದು ವಿಟ್ಲ ವರ್ತಕರ ಸಂಘದ ಒಂದು ಸಭೆ ವಿಟ್ಲ ಇಂದ ಸ್ವಪ್ರೇರಿತವಾಗಿ ನಾವು ನಾಳೆ ಮಂಗಳವಾರದಿಂದ ಮೇ 31ರವರೆಗೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ ಮಧ್ಯಾಹ್ನ 2 ಗಂಟೆವರೆಗೆ ನಾವು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಿ ಒಂದು ಸ್ವಯಂ ಪ್ರೇರಿತ, ಇದು ಯಾವುದೇ ಜಿಲ್ಲಾಡಳಿತ ಆದೇಶ ಅಲ್ಲ, ಅದು ಸ್ವಯಂ ಪ್ರೇರಿತವಾಗಿ ಅಲ್ಲಿಯ ಒಂದು ಅಂಗಡಿ ಮಾಲಕರು ಮತ್ತೆ ಎಲ್ಲರೂ ಸೇರಿ ಒಂದು ಒಮ್ಮತದ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದನ್ನ ಮತ್ತಿನ ಬಳಿಕ ಇಲ್ಲಿ ಸಂಪೂರ್ಣ ವಿಟ್ಲಪೇಟೆ ಸಂಪೂರ್ಣ ಸೀಲ್ ಡೌನ್ ಆಗಲಿದೆ. ಅದರಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ಒಂದು ತೊಂದರೆ ಆಗುದಿಲ್ಲ. ಅಂದ್ರೆ ವಾಹನ ಸಂಚಾರ ಎಂದಿನಂತೆ ಹೋಗುವುದು, ಅದು ಅಂಗಡಿ ಮುಗ್ಗಟ್ಟುಗಳು ಜನಸಂದಣಿ ಸೇರುವುದನ್ನು ಸಂಪೂರ್ಣವಾಗಿ ಒಂದು ಲಾಕ್ ಮಾಡಲಾಗಿದೆ. ಗೌತಮ್, ಎಸ್, ಅಂದ್ರೆ ಈಗ ವಿಟ್ಲದ ವಿಚಾರಕ್ಕೆ ಬಂದ್ರೆ ವ್ಯಾಪಾರ ವಹಿವಾಟುಗಳು ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ನಾಳೆಯಿಂದ ಮೇ 31ರವರೆಗೆ. ಎಸ್, ನಾಳೆಯಿಂದ ಬೆಳಿಗ್ಗಿಂದ ಮಧ್ಯಾಹ್ನ 2 ಗಂಟೆವರೆಗೆ ಈ ತೀರ್ಮಾನಕ್ಕೆ ಒಂದು ವರ್ತಕರು ಬಂದಿದ್ರು. ಪ್ರತಿಯೊಂದು ಅಂಗಡಿಯವರು ಕೂಡ ತಮಗೆ ಸಂಪೂರ್ಣವನ್ನು ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಒಂದು ಸಹಕಾರ ನೀಡಬೇಕು ಎಂದು ಕೂಡ ಅವರನ್ನು ವಿನಂತಿಸಿದ್ದಾರೆ. ಓಕೆ, ಎಸ್, ಇನ್ನು ಪೊಲೀಸ್ ಸಿಬ್ಬಂದಿಗಳ ವಿಚಾರಕ್ಕೆ ಬಂದ್ರೆ ಈಗ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡುವಂತಹ ಪ್ರಕ್ರಿಯೆಗಳಾಗಿದೆ ಅನ್ನುವಂತಹ ವಿಚಾರಗಳು. ಸೊ ಎಷ್ಟು ಮಂದಿ ಇದ್ರು ಅವರು ಅಥವಾ ಅವರು ಇನ್ನಿತರರ ಸಂಪರ್ಕಕ್ಕೆ ಬಂದಿರುವಂತಹ ಚರೋಪಾದಿ ಗ್ರಾಮದ ಒಬ್ಬ ವ್ಯಕ್ತಿ, ಬಾಂಬೆಯಿಂದ ಬಂದಂತ ವ್ಯಕ್ತಿಯಿಂದ ಒಂದು ಈ ಸೋಂಕು ಹರಡಿರುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಇಬ್ಬರನ್ನು ಹಿಂದೆ ಕ್ವಾರಂಟೈನ್ ಮಾಡಿ ಆ ಇಬ್ಬರ ಪೈಕಿ ಒಬ್ಬರಿಗೆ ನೆಗೆಟಿವ್ ಬಂದಿದೆ, ಮತ್ತೊಬ್ಬರಿಗೆ ಪಾಸಿಟಿವ್ ಬಂದಿದೆ. ಈ ಪಾಸಿಟಿವ್ ಬಂದ ವ್ಯಕ್ತಿ ಕೂಡ ಕೆಲವು ಕಡೆ ಹೋಗಿರುವ ಸಂಖ್ಯೆಯಿಂದ ಒಂದು 7 ಮಂದಿಯನ್ನು ಅವರು ಕೂಡ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಹೋಗ್ತಿದ್ದಾರೆ. ಕೆಲವರನ್ನು ವಿವಿಧ ವಸತಿ ನಿಲಯಗಳಲ್ಲಿ ಮತ್ತೆ ಕೆಲವು ಹಾಸ್ಟೆಲ್ಗಳಲ್ಲಿ ಇದು ವಿವಿಧ ಭಾಗದಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರು ಬೇರೆ ಬೇರೆವಾಗಿ ಅವರಿಗೊಂದು ಕ್ವಾರಂಟೈನ್ ನೀಡಲಾಗಿದೆ. ಅದಕ್ಕೆ ಆರೋಗ್ಯ ಇಲಾಖೆ ಕೂಡ ಅಲ್ಲಿ ಆಶಾ ಕಾರ್ಯಕರ್ತರು ಕೂಡ ಅದಕ್ಕೆ ಯಾರೆಲ್ಲ ಸಂಪರ್ಕ ಮಾಡಿದ್ದಾರೆ ಗೊತ್ತಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಗೊತ್ತ. ಓಕೆ, ಎಸ್, ಥ್ಯಾಂಕ್ ಯು ಮೊಹಮ್ಮದ್ ಅಲಿ ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ವಿಟ್ಲ ಪೊಲೀಸ್ ಠಾಣೆಯನ್ನ ಇದೀಗ 48 ಗಂಟೆಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನಿನ್ನೆಯಿಂದ 2 ದಿನಗಳ ಕಾಲ ಪೊಲೀಸ್ ಠಾಣೆಯನ್ನ ಮುಚ್ಚಲಾಗಿದೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಆಲ್ಮೋಸ್ಟ್ 40 ಮಂದಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಕೊರೋನಾ ಸೋಂಕಿತ ವ್ಯಕ್ತಿಯ ಜೊತೆಗೆ ಪ್ರಾಥಮಿಕ ಸಂಪರ್ಕ ಇರುವಂತವರನ್ನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಉಳಿದವರನ್ನ ಹೋಮ್ ಕ್ವಾರಂಟೈನ್ಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಸಂಪರ್ಕಿತರು ಯಾರೆಲ್ಲ ಇದ್ದಾರೆ, ಎಷ್ಟು ಮಂದಿ ಇದ್ದಾರೆ ಎನ್ನುವಂತಹ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಈ ನಡುವೆ ಠಾಣೆಯನ್ನ ಸ್ಯಾನಿಟೈಸ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಿನ್ನೆ ನಡೆದಿದೆ. ಮುಖ್ಯವಾಗಿ ವಿಟ್ಲ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಠಾಣೆಯನ್ನ ಸ್ಯಾನಿಟೈಸ್ ಮಾಡುವಂತಹ ವಿಚಾರಗಳು ಕೂಡ ನಿನ್ನೆ ನಡೆದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅದರ ಜೊತೆಗೆ ಈಗ ವರ್ತಕರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾಳೆಯಿಂದ ಅಂದರೆ ಇನ್ನು ಮೇ 31ರವರೆಗೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಇದು ಯಾವುದೇ ಆಡಳಿತದಿಂದ ಬಂದಿರುವಂತಹ ಸೂಚನೆಯಲ್ಲ ಅಥವಾ ಯಾರು ಒತ್ತಾಯಪೂರ್ವಕವಾಗಿ ಹೇಳಿರುವಂತಹ ವಿಚಾರಗಳಲ್ಲ. ಇಲ್ಲಿನ ವರ್ತಕರು ಮತ್ತು ನಾಗರಿಕ ಪ್ರಮುಖರು ಸೇರಿಕೊಂಡು ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು.